ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಆಡಗಲ್ ಗ್ರಾಮದಲ್ಲಿ ಭಕ್ತಿ ಹಾಗೂ ಸಂಭ್ರಮದಿಂದ ಮೆರವಣಿಗೆ ಜರುಗಿತು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಆಡಗಲ್ ಗ್ರಾಮದಲ್ಲಿ ಅದ್ಧೂರಿ ಜಯಂತಿ ಆಚರಣೆ, ಡೊಳ್ಳು ಕುಣಿತದ ಗರ್ಜನೆ ಮತ್ತೆ ವಾಲ್ಮೀಕಿ ಮಹರ್ಷಿ ಹಾಗೂ ಕ್ರಾಂತಿವೀರ ಸಿಂಧೂರು ಲಕ್ಷ್ಮಣ ಭಾವಚಿತ್ರಗಳನ್ನು ಅಲಂಕರಿಸಿ ಗ್ರಾಮಸ್ಥರು ಭಕ್ತಿ ಭಾವದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಹೆಣ್ಣು ಮಕ್ಕಳು ಆರತಿ ಹಿಡಿದು ಪೂಜಾ ವಿಧಿಗಳನ್ನು ನೆರವೇರಿಸಿದರು. ಯುವಕರು ಹಿರಿಯರು ಕುಣಿದು ಕುಪ್ಪಳಿಸುತ್ತಾ ಜಯಘೋಷಗಳ ಮೂಲಕ ವಾಲ್ಮೀಕಿ ಮಹರ್ಷಿಯ ಸಂದೇಶವನ್ನು ಸಾರಿದರು. ಮಕ್ಕಳಿಂದ ಹಿರಿಯರ ತನಕ ಎಲ್ಲರೂ ಈ ಉತ್ಸಾಹದಲ್ಲಿ ಒಂದಾಗಿದ್ದು ಗ್ರಾಮ ವ್ಯಾಪಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸಮಾನತೆ, ಸಾಂಸ್ಕೃತಿಕ ಏಕತೆ ಹಾಗೂ ವಾಲ್ಮೀಕಿ ಮಹರ್ಷಿ ಉಪದೇಶಗಳನ್ನು ನೆನಪಿಸುವ ಈ ಕಾರ್ಯಕ್ರಮ ಗ್ರಾಮದಲ್ಲಿ ಅಖಂಡ ಭಕ್ತಿ ಮತ್ತು ಉತ್ಸಾಹದ ನೋಟ ನೀಡಿತ್ತು. ಇಂದಿನ ಈ ಕಾರ್ಯಕ್ರಮ ತಾಲೂಕಿನಲ್ಲಿ ಅದ್ದೂರಿ ಹಾಗೂ ಹೆಮ್ಮೆಯ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಭರಮಪ್ಪ ಕಾಟನ್ನವರ್, ಪರಸಪ್ಪ ನಾಯ್ಕರ್, ಕುನಪ್ಪ ಕಾಟನ್ನವರ್, ಯಲ್ಲಪ್ಪ ಕಲಾದ್ಕಿ, ಹುಚ್ಚಪ್ಪ ಹದ್ದನ್ನವರ್, ಗಚ್ಚಪ್ಪ ಕಾಟನ್ನವರ್, ಹನುಮಂತ ಕಾಟನ್ನವರ್, ಬಸಪ್ಪ ನಾಯ್ಕರ್, ಯಲ್ಲಪ್ಪ ಹಿರೇಹಾಳ್, ಕೋನಪ್ಪ ದೇವರಮನಿ, ಉಮೇಶ್ ಹಾದಿಮನಿ, ಬಸಪ್ಪ ಸೂಟಿ, ಯಲ್ಲಪ್ಪ ಗೌಡ ಪಾಟೀಲ್, ಶಂಕರಪ್ಪ ಮುಕ್ಕನ್ನವರ್, ಪರಸಪ್ಪ ನಾಯ್ಕರ್ ಉಪಸ್ಥಿತರಿದ್ದರು. ವರದಿಗಾರ YH ವಾಲಿಕರ್, ಕನಕ ಟಿವಿ, ಬಾಗಲಕೋಟ್.